ಕುಂದಾಪುರ ತಾಲೂಕಿನ 45 ಗ್ರಾಮ ಪಂಚಾಯತ್ಗಳಿಗೆ ಮುಂದಿನ 30 ತಿಂಗಳ ಅವಧಿಗೆ ಮೊದಲ ಹಂತದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳ ಮೀಸಲಾತಿ ಹಂಚಿಕೆ ಉಡುಪಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೋಟೇಶ್ವರದ ಯುವ ಮೆರಿಡಿಯನ್ನಲ್ಲಿ ನಡೆಯಿತು। ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಸದಾಶಿವಪ್ರಭು, ಸಹಾಯಕ ಆಯುಕ್ತರಾದ ಕೆ ರಾಜು, ತಾಂತ್ರಿಕ ಅಧಿಕಾರಿ ಮಂಜುನಾಥ್ ಆನಂದ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೇಶವ ಶೆಟ್ಟಿಗಾರ್, ತಹಶೀಲ್ದಾರ್ ಆನಂದಪ್ಪ ನಾಯಕ್, ತಾಂತ್ರಿಕ ನಿರ್ದೇಶಕರುಗಳು ಉಪಸ್ಥಿತರಿದ್ದರು। ಕಂದಾವರ 42 ಪಂಚಾಯತ್ಗಳನ್ನ ತೆಗೆದುಕೊಳ್ತೀವಿ। ಇದರಲ್ಲಿ ಫಸ್ಟ್ ನಾವು BCM B ಒಂದು ಸ್ಥಾನವನ್ನ ಆಯ್ಕೆ ಮಾಡ್ತಾ ಇದ್ದೀವಿ। ಯಾರಾದರೂ ಬಂದು ಒಂದು ಚೀಟಿಯನ್ನು ಎತ್ತಬೇಕು। ಮಂಗಳೂರು ಮಾಡ್ತಾ ಇದ್ದೀವಿ BCM B ಜನರಲ್ ಕ್ಯಾಟಗರಿಗಳಿಗೆ ಪ್ರವರ್ಗಕ್ಕೆ ಎಷ್ಟೆಷ್ಟು ಸೀಟುಗಳು ಅಂತ ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಿ ನಮಗೆ ಆದೇಶವನ್ನು ಕಳಿಸಿದೆ। ಅದರ ಪ್ರಕಾರ ನಾವು ಇವತ್ತು ಮೀಸಲಾತಿ ಪ್ರಕ್ರಿಯೆಯನ್ನು ಆಯ್ಕೆ ಮಾಡ್ತೀವಿ। ಈಗಾಗಲೇ ನೋಟಿಫಿಕೇಶನ್ ತಿಳಿಸಿರುವಂತೆ SCಗೆ 3 ಸ್ಥಾನಗಳು, STಗೆ 1, ಹಿಂದುಳಿದ ವರ್ಗ ಆಗೆ 12, ಹಿಂದುಳಿದ ವರ್ಗ ಬಾಗೆ 3, ಸಾಮಾನ್ಯಕ್ಕೆ 26, ಒಟ್ಟು 45 ಕ್ಷೇತ್ರಗಳಿಗೆ ಮೀಸಲಾತಿ ನಿಗದಿ ಮಾಡಬೇಕು ಅಂತ ನಮಗೆ ಸರ್ಕಾರ ಚುನಾವಣಾ ಆಯೋಗ ತಿಳಿಸಿದೆ। ನಾವು ಮೀಸಲಾತಿ ನಿಗದಿ ಮಾಡುವಂಥ ಸಂದರ್ಭದಲ್ಲಿ ಮೊದಲು SC, ST, BCM A, BCM B ಜನರಲ್ ವುಮೆನ್, ಉಳಿದಂಥವು ಜನರಲ್ ಅಂತ ನಾವು ನಿಗದಿ ಮಾಡ್ತೀವಿ। ನಿಗದಿ ಮಾಡುವಂತಹ ಸಂದರ್ಭದಲ್ಲಿ ನಾವು 1993, 2000, 2002, 2005, 2007, 2010, 2012, 2015